ಇವತ್ತು ಸ್ವಲ್ಪ ಸಖತ್ ಬೇಜಾರಾಗಿದೆ ನಾನು, ಯಾಕೆಂದರೆ ಡಿ ಬಸ್ ಕಟ್ಟ ಅಭಿಮಾನಿ. ಮಾತಾಡಬೇಕಾಗಿದೆ ಅಂತ ಅನ್ನಿಸ್ತು ನನ್ನ ಮನಸ್ಸಿಗೆ, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಏನು ಅಂದರೆ ಇಂದ್ರಜಿತ್ ಲಂಕೇಶ್ ಮಾಡಿರೋ ಆರೋಪಗಳೇನು, ಅವನೇನು ಅಂದರೆ ಇಂಡಸ್ಟ್ರಿಯಲ್ಲಿ ಅವನಿಗೆ ಯಾವುದು ಕೆಲಸ ಇಲ್ಲ, ಏನೂ ಸಿಗ್ತಾ ಇಲ್ಲ, 4 ಕಾಸು ಸಿಗ್ತಾ ಇಲ್ಲ, ಹುಚ್ಚ ಥರ ಆಗೋಗ್ಬಿಟ್ಟಿದ್ದಾರೆ. ಆ ಬಾಂಡ್ಲಿ ತಲೆ, ಆ ಬಾಂಡ್ಲಿ ಸ್ಮೈಲು, ಆಮೇಲೆ ವಿಚಿತ್ರವಾದ ಕಣ್ಣುಗಳು ಬಿಟ್ಕೊಂಡು, ಮೂಗು ಹೆಂಗೆಂಗೋ ಮಾಡ್ಕೊಂಡು ಮಕ್ಳುಗಳೆಲ್ಲ ಎದುರ್ತಿದ್ದಾರೆ ಸ್ವಾಮಿ. ಇಲ್ಲಿ ಮಕ್ಳುಗಳೆಲ್ಲ ಎದುರ್ತಿದ್ದಾರೆ. ಅವನು ವಿಚಿತ್ರವಾಗಿ ಮಾತಾಡ್ಕೊಂಡು ಜನಕ್ಕೆಲ್ಲವ ಏನು ಅಂದರೆ ದಾರಿ ತಪ್ಪಿಸ್ತಾ ಇದ್ದಾರೆ ಡಿ ಬಸ್ ಬಗ್ಗೆ ಕೆಟ್ಟದಾಗಿ ಹೇಳ್ಕೊಂಡು. ಏನು ಅಂದರೆ ತುಂಬ ಜನ ರಾಜಕೀಯ ವ್ಯಕ್ತಿಗಳನ್ನೇ ತಗೊಳ್ಳೋಣ, ಎಷ್ಟು ಜನ ಎಷ್ಟೆಷ್ಟು ಪ್ರಾಬ್ಲಮ್ಗಳು ಮಾಡಿಲ್ಲ. ಈಗ ಮೊನ್ನೆ ಯಾರೋ ಮಂಡ್ಯದಲ್ಲೇನೋ ಇಬ್ಬರು ಕೆನ್ನೆಗೇನೋ ಹೊಡೆದ್ರು ಮುಖಕ್ಕೆ, ಅದನ್ನ ಹೋಗ್ಬಿಟ್ಟು ತನಿಖೆ ತಗೊಳ್ಳಿ, ಅವ್ರಿಗೇನಕ್ಕೆ ಹೊಡೆದ್ರಿ ಅಂತವ. ಅರ್ಥ ಆಯ್ತಾ? ಈಗ ಕೊರೋನಾದಿಂದ ಎಷ್ಟೋ ಜನ ಸತ್ತರು, ಅದನ್ನ ಹೋಗ್ಬಿಟ್ಟು ಕೇಳಿ. ಈಗ ಬಡವ್ರು ಸತ್ತರು, ಅವ್ರಿಗೆ ಹೆಲ್ಪ್ ಮಾಡಿ ಅಂತ ರಾಜಕೀಯ ವ್ಯಕ್ತಿಗಳ ಹತ್ರ ಕೇಳಿ, ಇಲ್ಲ ಮೀಡಿಯಾದ ಹತ್ರ ಕೇಳಿ. ಅದು ಬಿಟ್ಬಿಟ್ಟು ಡಿ ಬಸ್ ಹತ್ರವ ಏನೋ ಹೋಟೆಲ್ನಲ್ಲಿ ಗಲಾಟೆ ಆಯ್ತಂತೆ, ಆ ಗಲಾಟೆನಲ್ಲಿ ಯಾರಿಗೂ ಹೊಡೆದ್ರಂತೆ ಅಂತ ಹೇಳಿದ್ರಿ. ಆಮೇಲೆ ಇನ್ನೊಂದೇನು ಅಂದರೆ ನೀವೆಷ್ಟು ಸಾಚ ಅನ್ನೋದು ಅಲ್ಲೇ ಗೊತ್ತಾಗುತ್ತೆ ಫ್ರೆಂಡ್ಸ್. ನೀವು ಯಾರೂ ಈ ಇವನ ಮಾತಿಗೆ ಮರಳಾಗಕ್ಕೆ ಹೋಗಬೇಡಿ. ಅವನು ಏನು ಹೇಳಿತ್ತು ಅಂದರೆ ಇಂದ್ರಜಿತ್ ಲಂಕೇಶ್ ಅವ್ರಿಗೆ ಮರ್ಯಾದೆ ಕೊಡೋದೇ ಬೇಡ. ಕಣ್ಣುಗಳು ಹೋಗ್ಬಿಟ್ಟವೆ ಒಬ್ರವು, ಇನ್ನೊಬ್ರು ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟಿದ್ದಾರೆ. ಅದು ಹೆಂಗೆಂಗೋ ವಿಚಿತ್ರವಾಗಿ ಭಾಷೆ ಮಾಡಿ ಮಾತಾಡ್ತಾರೆ. ದಲಿತ ಸಮುದಾಯದನ ಒಂದು ಹುಡುಗಂಗೆ ಹೊಡೆದು ಬಿಟ್ಟಿದ್ದಾರೆ ಅಂತವ. ಅದೆಲ್ಲ ಭಾಷೆ ಮೆನ್ಷನ್ ಮಾಡ್ತಾರ, ಜಾತಿ ಮೆನ್ಷನ್ ಮಾಡ್ತಾರ? ಇವತ್ತು ಡಿ ಬಸ್ ಜೊತೆ ಕೆಲಸ ಮಾಡ್ತೀರ ಎಷ್ಟೋ ಜನ ದಲಿತ ಸಮುದಾಯದವರೇ. ಅದು ತಪ್ಪು ಆ ಥರ ಎಲ್ಲ ಮಾತಾಡೋದು. ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಅನ್ನೋದಾಗುತ್ತಾ? ಆ ಥರ ಎಲ್ಲ ಮಾತಾಡ್ತಾರೆ ಯಾರಾದ್ರೂ? ಆ ಥರ ಎಲ್ಲ ಮಾತಾಡಬಾರ್ದು. ಇನ್ನೊಂದು ವಿಷಯ ಅಂದರೆ ನೀವೊಬ್ಬ ಪತ್ರಕರ್ತ ಆಗಿದ್ದು ಈ ಥರ ಮಾತಾಡೋದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬ ಜನ ಬಡವ್ರಿಗೆ ಮೋಸ ಆಗಿದೆ, ಅವ್ರಿಗೆಲ್ಲ ನ್ಯಾಯ ದೊರಕಿಸ್ಬೇಕು ಅಂತಿರಲ್ಲ. ನೀವೆಷ್ಟು ಜನ ಬಡವ್ರಿಗೆ ಅನ್ನ ಹಾಕಿದ್ದೀರಾ? ಎಷ್ಟು ಜನ ಬಡವ್ರಿಗೆ ನೀವು ನೋಡಿದ್ದೀರಾ? ಹಾಂ, ನೀವು ಯಾರಿಗೂ ಹೆಲ್ಪ್ ಮಾಡಿಲ್ಲ ಸ್ವಾಮಿ. ಡಿ ಬಸ್ ಅವ್ರು ಇವತ್ತು ಕೂಡ ಎಷ್ಟೋ ಅನಾಥಾಶ್ರಮ, ಎಷ್ಟೋ ವೃದ್ಧಾಶ್ರಮ, ಎಷ್ಟೋ ಬಡ ಮಕ್ಕಳುಗಳಿಗೆ, ಎಷ್ಟೋ ಸ್ಟೂಡೆಂಟ್ಗಳು ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಕಷ್ಟ ಕೇಳಿದಾಗ ಅವ್ರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಎಷ್ಟೋ ಮಠಗಳಿಗೆ ಹೆಲ್ಪ್ ಮಾಡಿದ್ದಾರೆ. ನೀವು ಏನು ಸ್ವಾಮಿ ಹೆಲ್ಪ್ ಮಾಡಿದ್ದೀರಾ? ಈ ಕೊರೋನಾ ಟೈಮಲ್ಲಿ ಎಷ್ಟು ಹೆಲ್ಪ್ ಮಾಡಿದ್ರು ಅವ್ರದ್ದು. ಇನ್ನೊಂದು ವಿಷಯ ಅಂದರೆ ಪ್ರಾಣಿಗಳು ಅಂದರೆ ಪಂಚ ಪ್ರಾಣ ಅವ್ರಿಗೆ, ಅವರು ಪ್ರಾಣಿ ಪ್ರಿಯರು. ಪ್ರಾಣಿಗಳು ಈ ಥರ ಎಲ್ಲ ಕೊರೋನಾ ಟೈಮಲ್ಲಿ ಯಾರು ಅಲ್ಲಿಗೆ ಯಾರು ನೋಡೋಕೆ ಹೋಗಲ್ಲ, ಅದರಿಂದ ದುಡ್ಡಾಗಲ್ಲ ಅಂದ್ಬಿಟ್ಟು ಪ್ರಾಣಿಗಳು ದತ್ತು ತಗೊಳ್ಳಿ ಅಂದ್ಬಿಟ್ಟು ಅವರೊಂದು ಕರೆ ಕೊಟ್ಟರು. ಎಷ್ಟು ಕೋಟಿ ಆಯ್ತು ಅದರಿಂದ. ನೀವೇನು ಕರೆ ಕೊಟ್ರಿ? ಡಿ ಬಸ್ ಅವರು ನಮ್ಮ ಕನ್ನಡ ಇಂಡಸ್ಟ್ರೀಲಿ ಜನಗಳು ಬೆಳೀಲಿ ಅಂದ್ಬಿಟ್ಟು, ಹೀರೋಗಳು ಬೆಳೀಲಿ ಅಂದ್ಬಿಟ್ಟು ಒಂದು ಕರೆ ಕೊಟ್ಟರು. ಏನು ಅಂದರೆ ಕರೆ ಅಂತ ನಾನು ಹೇಳೋಕೆ ಇಷ್ಟಪಡಲ್ಲ. ಡಿ ಬಸ್ ಅವರು ಕನ್ನಡ ಆ್ಯಕ್ಟರ್ಗಳನ್ನ ಹಾಕೊಂಡು ಮಾಡೋಣ, ಕನ್ನಡ ಹೀರೋಯಿನ್ಗಳನ್ನೇ ಹಾಕೊಂಡು ಮಾಡೋಣ ಅಂದ್ಬಿಟ್ಟು ರಚಿತಾರಾಮ್ಗೂ ಆ ಕಾಲದಲ್ಲಿ ಚಾನ್ಸ್ ಕೊಟ್ಟರು. ಹಂಗೆ ನೀವ್ಯಾರಿಗೆ ಚಾನ್ಸ್ ಕೊಟ್ರಿ? ಯಾವುದೋ ಒಂದು ಮೂವಿ ತೆಗೆದ್ರಲ್ಲ ಸೃಜನ್ ಲೋಕೇಶ್ ಜೊತೆ, ಸನ್ನಿ ಲಿಯೋನ್ ಕರ್ಕೊಬಂದ್ರಿ ಇಲ್ಲಿಗೆ ನಮ್ಮ ಕರ್ನಾಟಕಕ್ಕೆ. ಅದು ಬೇಕಿತ್ತಾ? ಅಂದರೆ ನಿಮ್ಮ ಪ್ರಕಾರ ಹುಡುಗರುಗಳು ಕಣ್ಣು ತಂಪು ಮಾಡ್ಕೋತಾರೆ, ಸನ್ನಿ ಲಿಯೋನ್ ಕರ್ಕೊಬಂದ್ರೆ ನಾನು ಲೈಕ್ ಮಾಡ್ತಾರೆ, ನಾನು ಫೇಮಸ್ ಆಗ್ತೀನಿ ಅಂತ ನೀವು ಅನ್ಕೊಂಡ್ರಿ. ಅದು ತಪ್ಪು ಕಲ್ಪನೆ, ಅದು ತಪ್ಪು. ನಮ್ಮ ಕನ್ನಡ, ನಮ್ಮ ನೆಲ ಜಲ ಬೆಳಿಬೇಕು. ಅರ್ಥ ಆಯ್ತಾ? ಇವತ್ತುವೇ ಡಿ ಬಸ್ ಅವ್ರನ್ನ ಕೃಷಿ ಇಲಾಖೆ ರಾಯಭಾರಿ ಅಂತ ತಗೊಂಡ್ರು. ಏನಕ್ಕೆ? ಇವಾಗಲೂ ಸರ್ಕಾರ ಏನಕ್ಕೆ? ಅವ್ರ ಒಳ್ಳೆ ಗುಣ ನೋಡಿ ಅಂತ ರಾಯಭಾರಿಯಾಗಿ ನಿಮ್ಮನ್ನೇ ತಗೋಬೇಕಿತ್ತಲ್ಲ, ನಿಮ್ಮನ್ನು ತಗೊಳ್ಳಿಲ್ಲ. ಏನಕ್ಕೆ ಹೇಳಿ? ನೀವು ಯಾವ ರಾಯಭಾರಿ ಅಂದರೆ ಬೆಕ್ಕಿನ ಕಣ್ಣು, ಕಳ್ಳ ಕಣ್ಣು, ವಿಚಿತ್ರ ಕಣ್ಣು, ನಿಮ್ಮ ಬಾಂಡ್ಲಿ ತಲೆ, ನಿಮ್ಮ ಬಾಂಡ್ಲಿ ತಲೆಯಿಂದ ಬರುವ ಕಣ್ಣುಗಳಿಂದ ನೋಡಿದರೆ ನಮಗಿಲ್ಲಿ ಊಟ ಮಾಡೋಕ್ಕೂ ಮನಸ್ಸು ಬರಲ್ಲ. ನಿಮ್ಮ ಪಚ್ಚಬಾಯಿ ಅದು ನೋಡ್ತಾ ಇದ್ರೆ ನನಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಅದೆಲ್ಲ ನಮಗೆ ಹೇಳಬೇಕು ಅಂದರೆ ತುಂಬ ಮಾತುಗಳಿದ್ದಾವೆ, ಅದು ಬೇರೆ ಪ್ರಶ್ನೆ. ತುಂಬ ಆ್ಯಕ್ಟರ್ಗಳದ್ದು ತುಂಬ ಸ್ಟೋರಿಗಳಿದ್ದಾವೆ. ಪ್ರತಿಯೊಬ್ಬ ಆ್ಯಕ್ಟರ್ಗಳು ಇಂಥ ಆ್ಯಕ್ಟರ್ ಅಂತ ಹೇಳಲ್ಲ, ದೊಡ್ಡವನಿಂದ ಹಿಡಿದು ಚಿಕ್ಕವನ ತನಕ ಇದ್ದಾವೆ. ಡಿ ಬಸ್ ಹತ್ರ ಏನು ಕೂತ್ರಿ? ಕರ್ನಾಟಕದಲ್ಲಿ ಇವ್ರು ನಂಬರ್ 1. ಇವ್ರ ಹೆಸರು ಮೆನ್ಷನ್ ಮಾಡ್ಕೊಂಡು ನಾವೆಲ್ಲ ಹೇಳ್ಕೊಂಡು ಹೋದ್ರೆ ನಾನು ಮೇಲಕ್ಕೆ ಬರ್ತೀನಿ ಅಂತ ಇದು ಮಾಡಿದ್ರಾ? ಅದೇನೋ ಹೇಳಿದ್ರಿ ಮೀಡಿಯಾದಲ್ಲಿ, ಇದನ್ನು ಸರ್ರೇ ಕೇಳಿಸ್ಕೊಳ್ಳಿ. ಡಿ ಬಸ್ ಹೊಡೆದು ಕಣ್ಣುಗಳೇ ಕಳೆದೋಗವೆ ಅಂದ್ರಿ, ಕಣ್ಣೆಲ್ಲ ಪುಟ್ಟಿಗೆ ಹೋಗೇ ಬಿಟ್ಟವೆ ಅಂದ್ರಿ. ಹಂಗಾದ್ರೆ ಅವ್ನು ನಿಮ್ಮ ಹತ್ರ ಮೀಡಿಯಾದಲ್ಲಿ ಬಂದು ಮಾತಾಡಿದಾಗ ಅವ್ನ ಕಣ್ಣುಗಳಿಗೆ ಪ್ಲಾಸ್ಟಿಕ್ ಕಣ್ಣು ಹಾಕಿಸ್ಕೊಂಡು ಬಂದ ಮಾತಾಡ್ದ. ಇನ್ನೊಬ್ಬನಿಗೆ ಹೇಳಿದ್ರಿ ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟವನೇ. ಅವ್ನು ಕೋಮಾ ಸ್ಟೇಜ್ ಅಂದ್ರೆ ಏನು ಅರ್ಥ? ಏನು ಫುಲ್ಲು ಈ ಏಡ್ಸ್ ಬಂದು ಸತ್ತೋಗೋನ ಥರ ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟವನೇ ಅನ್ನೋ ಥರ ಹೇಳಿದ್ರಿ. ಆ ಮನುಷ್ಯನ ಬಂದು ಮಾತಾಡ್ದ, ಅದ್ರ ಮೇಲೂ ನಿಮಗೆ ಸಮಾಧಾನ ಆಗಿಲ್ಲ. ಇನ್ನು ಯಾವ ರೀತಿ ನಿಮಗೆ ಉತ್ತರ ಕೊಡ್ಬೇಕು ಹೇಳಿ?
ಇವಾಗ ನಿಮ್ಮ ಮನೇಲಿ ಒಬ್ಬನ ಕೆಲಸಕ್ಕೆ ಇಟ್ಕೊಂಡಿರ್ತೀರ, ಕಸ ಗುಡ್ಸೋಕ್ಕೆ ಆಗಲಿ ಏನೇ ಮಾಡೋಕ್ಕಾಗಲಿ, ಅವ್ರು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ನೀವು ಸರಿಯಾಗಿ ಕೆಲಸ ಮಾಡು ಅಂತ ಹೇಳ್ತೀರ ಅಲ್ವಾ? ಹಂಗೇನೆ ಡಿ ಬಾಸ್ ಅವರು ಅವತ್ತು ಊಟ ಲೇಟಾಗಿ ಕೊಟ್ಟಿದ್ದ ವಿಷಯಕ್ಕೆ ಏನಾದರೂ ಒಂದು ಮಾತಾಡಿರ್ಬೋದು. ಅದನ್ನೇ ತಗೊಂಡು ನಿಮ್ಮ ಯಾವುದೋ ಹಳೇ ದ್ವೇಷ ತಗೊಂಡು ಇಷ್ಟೆಲ್ಲ ಕಂಪ್ಲೇಂಟ್ ಮಾಡಿದಾರಲ್ಲ, ಇದೆಷ್ಟು ಸರಿ ನಿಮಗೆ? ಇದೆಲ್ಲ ನಿಮಗೆ ಖುಷಿ ಕೊಡ್ತಾಯ್ತಾ? ತಪ್ಪು ಇದು. ನೀವು ಅಂದ್ಕೊಂಡಿರೋದೇನು, ಇವಾಗ ಬೇರೆ ಜಾತಿ ಎತ್ತಿಟ್ರೆ ಜನ ಸ್ಟ್ರೈಕ್ ಮಾಡ್ತಾರೆ, ಸ್ಟ್ರೈಕ್ ಮಾಡಿ ನನ್ನನ್ನು ಮೇಲ್ ತರ್ತಾರೆ, ಇವ್ರ ಹೆಸರು ಕೆಳಕ್ಕೆ ಹೋಯ್ತದೆ ಅಂತ ಅಲ್ವಾ? ಸ್ವಾಮಿ ಹೇಳೋದು ಕೇಳಿ. ಡಿ ಬಾಸ್ ಅವರು ಅವತ್ತು ಶ್ರೀ ಮುರಳಿಗೆ ಉಗ್ರ ಮೂವಿ ಆದಾಗ ಡಿಸ್ಟ್ರಿಬ್ಯೂಟ್ರ್ ಕೊರತೆ ಇತ್ತಂತೆ, ಅರ್ಥ ಆಯ್ತಾ? ಆ ಟೈಮಲ್ಲಿ ಇವಾಗೇನು ಪ್ರಶಾಂತ್ ನೀಲ್ ಅನ್ನೋರು ಪ್ರಪಂಚದ ಅಂತ ಫೇಮಸ್ ಆದರು, ಅವ್ರು KGF ಮಾಡಿ ಎಷ್ಟು ಫೇಮಸ್ ಆದರು, ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿಕೊಟ್ಟಿದ್ದೆ ನಮ್ಮ ಡಿ ಬಾಸ್. ಅದು ಗೊತ್ತಾ ನಿಮಗೆ? ಗೊತ್ತಾ ಸ್ವಾಮಿ? ಇವಾಗ್ಲೂ ಡಿ ಬಾಸ್ ಅವಾಗಲೇ ಪ್ಲ್ಯಾನ್ ಮಾಡಿದ್ರೆ ಆ ಪ್ರಶಾಂತ್ ನೀಲ್ ಜೊತೆನೆ ಚೆನ್ನಾಗಿ ಇದ್ಕೊಂಡು ಅಂಥ ಮೂವಿ ಮಾಡಿ ಹೆಸರು ಮಾಡಿ ತೋರಿಸ್ತಾ ಇದ್ರು. ಬಟ್ ಅವ್ರಿಗೆ ಕಾಲು ಚಾಚಿ ಕೈ ಚಾಚಿ ಅಭ್ಯಾಸ ಇಲ್ಲ. ಜನಕ್ಕೆ ಒಳ್ಳೇದಾಗಬೇಕಷ್ಟೇ. ಸಿನಿಮಾ ಇಂಡಸ್ಟ್ರಿ ಬೆಳಿಬೇಕು, ಕರ್ನಾಟಕ ಜನ ಬೆಳಿಬೇಕು, ನೆಲ ಜಲ ಬೆಳಿಬೇಕು, ಅಷ್ಟೇ ಅವ್ರಿಗೆ ಬೇಕಾಗೋದು. ಅರ್ಥ ಆಯ್ತಾ? ನೀನು ಹಳೆ ಮ್ಯಾಟ್ರ್ಗಳು ಎತ್ಕೊಂಡು ಅವ್ನಿಗೆ ಹೊಡ್ದ ಇವ್ನಿಗೆ ಹೊಡ್ದ ಯಾರಿಗೆ ಹೊಡ್ದ ಅಂತ ಹೇಳೋದಲ್ಲ, ಹೊಡಿಸ್ಕೊಂಡು ಬಂದು ಕಂಪ್ಲೇಂಟ್ ಕೊಡ್ತಾನೆ. ಅರ್ಥ ಆಯ್ತಾ? ನಿನ್ಗೆ ಯಾವನಾರು ಬಂದು ರೋಡಲ್ಲಿ ಹೊಡಿತಾನೆ, ಆಗ ಹೋಗಿ ನೀನು ಕಂಪ್ಲೇಂಟ್ ಕೊಡ್ತೀಯಾ ಇಲ್ಲ ಪಕ್ಕದ ಮನೆಯೋ ಕಂಪ್ಲೇಂಟ್ ಕೊಡ್ತಾನೆ? ಇಂದ್ರಜಿತ್ ಲೋಕೇಶ್ ಬಾಂಡ್ಲಿ ಅವನಲ್ಲ, ಅವ್ನಿಗಾರ ಹೊಡೆದ್ರಂತೆ ಕಂಪ್ಲೇಂಟ್ ಕೊಡ್ರೋ ಮರೆ ಅಂತ ಬೇರೆ ಕೊಡ್ತಾರೆ, ನೀನೇ ಕೊಡ್ತೀಯ? ನೀನೇ ಕೊಡ್ತೀಯ ತಾನೆ? ಯಾಕಿದೆಲ್ಲವಾ? ನಿನ್ನ ಬಗ್ಗೆ ಹೇಳಕ್ಕೋದ್ರೆ ಒಂದು ನಾಯಿಗೂ ನೀನು ಊಟ ಹಾಕಿಲ್ಲ. ಡಿ ಬಾಸ್ ಬಗ್ಗೆ ಹೇಳಕ್ಕೋದ್ರೆ ಎಷ್ಟೋ ಕೋಟ್ಯಾಂತರ ಜನಕ್ಕೆ ಊಟ ಹಾಕಿದಾರೆ ಅವರು. ಅವ್ರ ಬರ್ಡೇ ದಿನ ಎಷ್ಟು ಲಕ್ಷಾಂತರ ಜನ ನಿಂತಿರಲ್ಲ ಅವ್ರ ಮನೆ ಮುಂದೆ ಕ್ಯೂವಲ್ಲಿ, ಅವ್ರಿಗೆಲ್ಲ ಊಟ ಹಾಕಿದ್ದಾರೆ. ಅವ್ರಿಗೆಲ್ಲ ನಾನು ಹೋಗಿದ್ದೀನಿ ಅವ್ರ ಮನೆ ಮುಂದೆ, ಪೊಲೀಸ್ ಕೈಲಿ ಹೊಡ್ತಾ ತಿನ್ಕೊಂಡು ಎಲ್ಲ ಬರ್ತಾರೆ, ನಾನು ತಿನ್ಕೊಂಡು ಬಂದಿದ್ದೀನಿ. ಜನ ಅಷ್ಟು ಜನ ಇರ್ತಾರೆ. ನೀನು ಬರ್ಡೇ ದಿನ ಒಂದು ನಾಯಿನೂ ಇರೋದಿಲ್ಲ, ಅಲ್ಲಿ ನೊಣನೂ ಇರೋದಿಲ್ಲ. ಅರ್ಥ ಆಯ್ತಾ? ಇದೆಲ್ಲ ಮಾತಾಡೋದು ತಪ್ಪು ಇಂದ್ರಜಿತ್ ಲಂಕೇಶ್. ನೀನು ಯಾರಿಗೆ ಹೆಲ್ಪ್ ಮಾಡಿದೀಯಾ? ಕೊರೋನಾ ಟೈಮ್ ಎಷ್ಟೋ ಜನ ಸತ್ತು, ಎಷ್ಟೋ ಮನೆಗಳು ಬೀದಿ ಪಾಲಾದೋ, ಅವ್ರಿಗೆಲ್ಲ ಹೆಲ್ಪ್ ಮಾಡಿದ್ಯಾ? ಎಕ್ಕಡನೋ ಮಾಡಿಲ್ಲ ನೀನು. ಡಿ ಬಾಸ್ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿಲ್ಲ, ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿಲ್ಲ. ಕಷ್ಟ ಅಂತ ಹೋದಾಗ ಎಷ್ಟೋ ವಿದ್ಯಾರ್ಥಿಗಳಿಗೆ ಎಜುಕೇಷನ್ಗೆ ಅಂತ ದುಡ್ಡು ಕೊಟ್ಟು ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ನೀನು ನಂಬ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ ಇಂದ್ರಜಿತ್ ಲಂಕೇಶ್. ಇಂಡಸ್ಟ್ರಿಯಲ್ಲಿ ಯಾರನ್ನೇ ಕೇಳು, ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ನಮ್ಮ ಡಿ ಬಾಸ್ ಅವ್ರು ಏನು ಗೊತ್ತಾ, ನಾಟಕ ಮಾಡೋಕ್ಕೆ ಬರಲ್ಲ. ಬೇರೆ ಆ್ಯಕ್ಟರ್ಗಳು ಮಾತಾಡುವಾಗ ಸಮಾಧಾನವಾಗಿ, ಸಾರಿ ಫ್ರೆಂಡ್ಸ್ ವಾಯ್ಸ್ ಕಟ್ ಆಯಿತು. ಇವಾಗ ಬೇರೆ ಆ್ಯಕ್ಟರ್ಗಳಾಗಲಿ ಕೇಕ್ ಕಟ್ ಮಾಡ್ತಾರೆ, ಎಷ್ಟೆಷ್ಟೋ KG ಎಷ್ಟೆಷ್ಟೋ 1000 KG ಅಂತ ಕೇಕ್ ಕಟ್ ಮಾಡ್ತಾರೆ. ಬಟ್ ಅದರಿಂದ ಏನು ಯೂಸ್ ಇಲ್ಲ. ಡಿ ಬಾಸ್ ಏನಂದ್ರು, ಅವ್ರ ಥರ ರೇಷನ್ ಕಿಟ್ಟಿಂದ ಆಗಲಿ, ಅವ್ರ ಥರ ಏನಾದರೂ ಒಂದು ಪದಾರ್ಥಗಳಿಂದ ಆಗಲಿ ಜನಕ್ಕೆ ಯೂಸ್ ಆಗೋ ಥರ ಯೋಚನೆ ಮಾಡ್ತಾರೆ. ಒಂದು ಮಠಕ್ಕೆ ಹೋಗಲಿ ಅಂತವ, ಒಂದು ಜನ ಬಡ ಜನಕ್ಕೆ ಹೋಗಲಿ ಅಂತವ. ಯಾವುದೇ ದಲಿತ ಆಗಲಿ, ಯಾವುದೇ ಕ್ಯಾಸ್ಟ್ ಆಗಲಿ, ಲಿಂಗಾಯತ್ ಆಗಲಿ, ಬ್ರಾಹ್ಮಣ್ಸ್ ಆಗಲಿ, ಮುಸ್ಲಿಮ್ಸ್ ಆಗಲಿ ಯಾವುದೇ ಮೆನ್ಷನ್ ಮಾಡಲ್ಲ ಅವರು. ಅವ್ರ ಜೊತೆ ಎಲ್ಲ ಕ್ಯಾಸ್ಟ್ ಅವರು ಕೆಲಸ ಮಾಡ್ತಾರೆ. ನಿನ್ನ ಜೊತೆ ಯಾರಪ್ಪ ಕೆಲಸ ಮಾಡ್ತಾರೆ? ನೀನು ಎಷ್ಟು ಜನಕ್ಕಪ್ಪ ಒಳ್ಳೇದು ಮಾಡಿದೀಯಾ? ಎಲ್ಲ ಸುಳ್ಳು, ಎಲ್ಲ ಡವ್ವು. ಸುಮ್ಮನೆ ನಿನಗೇನು ಅಂದರೆ ಜನಕ್ಕೆ ನಾನು ಯಾರು ಅಂತ ಗುರುತಿಸ್ಕೋಬೇಕು, ಅಷ್ಟೇ ನಿಂಗೆ ಬೇಕಾಗಿರೋದು. ಏನು ಗೊತ್ತಾ, ನೀನು ಜನಸೇವಕಾಗಿ ನಾನು ಕೆಲಸ ಮಾಡು, ಅವಾಗ ನಿನ್ಗೆ ಅರ್ಥ ಆಗುತ್ತೆ. ಈ ಚಿಕ್ಕ ಚಿಕ್ಕವರೆಲ್ಲವ ಅಂದರೆ ತುಂಬ ಜನ ಈ ಕೊರೋನಾ ಟೈಮಲ್ಲಿ ಹೆಲ್ಪ್ ಮಾಡಿದ್ರು, ಅವ್ರಿಗೆ ಅಷ್ಟು ನಿನಗೆ ನಿನ್ನ ಕೈಲಿ ಆಗೋದಿಲ್ಲ ಅಷ್ಟೆಲ್ಲ ಹೆಲ್ಪ್ ಮಾಡೋಕ್ಕೆ. ಸುಮ್ಮನೆ ನೀನು ವಿಡಿಯೋ ಬಂದ್ಬಿಟ್ಟು ಮೀಡಿಯಾದ ಹತ್ರ ಏನೋ ಹೇಳಿ ಅವ್ರಿಗೆಲ್ಲ ನಂಬಿಸಿ, ನಾನು ಏನು ಬಡವರಿಗೆ ಕಷ್ಟ ಆಗಿದೆ, ಬಡವರಿಗೆ ಪ್ರಾಬ್ಲಮ್ ಆಗಿದೆ, ಬಡವರಿಗೆ ಇರೋದ್ರಿಂದ ತುಂಬ ನಷ್ಟ ಆಗಿದೆ, ಅವ್ರಿಗೆ ನ್ಯಾಯ ಕೊಡಿಸಿ ಇವ್ರಿಗೆ ನ್ಯಾಯ ಕೊಡಿಸಿ ಅಂತ ಮಾತಾಡ್ತೀಯಲ್ಲ, ನಾಚಿಕೆ ಆಗಲ್ವಾ? ಇದೆಲ್ಲ ಹೇಳ್ಕತ್ತೀಯಲ್ಲ, ಎಷ್ಟು ಬಡವ್ರ ಜನಕ್ಕೆ ಹೆಲ್ಪ್ ಮಾಡಿದ್ರೆ ಗೊತ್ತಾ ನಿನಗೆ? ನಿಂದ ಯಾರೇ ಯಾವ ವ್ಯಕ್ತಿಗಳೇ ಕುಮ್ಮ ಕೊಟ್ಟರು ಡಿ ಬಾಸ್ ಬಗ್ಗೆ ಏನು ಮಾಡೋಕ್ಕಲ್ಲ. ಏನು ಅಂದರೆ ಡಿ ಬಾಸ್ ಜೊತೆ ಇರೋರೆಲ್ಲ ನಿನ್ನ ಥರ ಹಿಂದೆ ಇರೋ ಫ್ಯಾನ್ಸ್ಗಳಲ್ಲ. ನಿನ್ನ ಜೊತೆ ಇನ್ನೊಂದು 5-6 ಜನ ಫ್ಯಾನ್ಸ್ ಇರ್ಬೋದು, ಅವ್ರ ಜೊತೆ 6 ಕೋಟಿ ಜನ ಅಲ್ಲ, ಆಲ್ ಇಂಡಿಯಾ ಫ್ಯಾನ್ಸ್ ಇದ್ದಾರೆ.
ಅದ್ರ ಬಗ್ಗೆ ನೀನು ಏನು ಮಾತಾಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಡಿ ಬಾಸ್ಗೋಸ್ಕರ ಎಲ್ಲ ಸಹಿಸ್ಕೊಂಡು ಸುಮ್ಮನೆ ಆಗಿದ್ದಾರೆ. ಅಕಸ್ಮಾತ್ ಡಿ ಬಾಸ್ ಬಗ್ಗೆ ಮಾತಾಡಿದ್ದೆಲ್ಲನೂ ಸಹಿಸ್ಕೊಂಡು ಸುಮ್ಮನಾಗದೆ ನಾವು ತಿರುಗಿ ಬಿದ್ದಿದ್ರೆ ಇವತ್ತು ನೀನು ಇರ್ತಾನೆ ಇರ್ತಿಲ್ಲ. ಫಸ್ಟ್ ಆಫ್ ಆಲು ಅದೆಲ್ಲ ಹೇಳೋದು ತಪ್ಪು ನಾವು. ಬಟ್ ಆದರೆ ನೀನು ಅದು ಮಾತಾಡಿದ್ದೆಲ್ಲ ತಪ್ಪು ಇಂದ್ರಜಿತ್ ಲಂಕೇಶ್, ಮಾತಾಡಿದ್ದು ತುಂಬ ದೊಡ್ಡ ತಪ್ಪು. ನೀನು ಏನು ಗೊತ್ತಾ, ಸುಮ್ಮನೆ ಈಗ ಅವ್ರಂಗೆ ಮಾತಾಡಿದ್ರು ಇವ್ರಂಗೆ ಮಾತಾಡಿದ್ರು, ಇದನ್ನು ತನಿಖೆ ತೆಗೀರಿ ಅದನ್ನು ತನಿಖೆ ತೆಗೀರಿ, ಇವ್ರ ಮೇಲೂ ಕೇಸ್ ಹಾಕಿ ಅವ್ರ ಮೇಲೂ ಕೇಸ್ ಹಾಕಿ ಅನ್ನೋದಲ್ಲ. ಇನ್ನು ಬರೀ ಕೇಸೇ ಜೀವನ ಆಗೋಯ್ತು. ನಿಮ್ಮ ಗೌರಿ ಲಂಕೇಶ್ ಸತ್ತಾಗ ನಿನ್ನ ಹೆಸರುಗಳು ಸಖತ್ ಬಂದು, ಆಮೇಲೆ ಅವ್ರು ಸಾಯಿಸ್ತಾರ ಬಗ್ಗೆ ನೀನು ಯಾಕೆ ಓಡಾಡ್ನಿಲ್ಲ? ಈ ರಾಜಕೀಯ ವ್ಯಕ್ತಿ ಹೊಡೆದ್ರಲ್ಲ, ರಾಜಕೀಯ ವ್ಯಕ್ತಿ ಒಬ್ಬ ಕಾರ್ಯಕರ್ತಂಗೆ ಹೊಡೆದ್ರು, ಅವಾಗ ಎಲ್ಲೋಗಿದ್ದೆ ನೀನು? ಅವ್ರಿಗೂ ಒಳ್ಳೇದು ಹೋಗಿ ಹೇಳು, ಏನು ಕೊಡದೆ ಹೆಂಗೆ ಅಂತ. ಮೀಟ್ರ್ ಇಲ್ವಾ? ಇವ್ರ ಬಗ್ಗೆ ಮಾತಾಡ್ತಿದ್ಯಲ್ಲ, ಎಷ್ಟೋ ಜನ ಹೊಡೆದಿದ್ದಾರೆ, ಎಷ್ಟೋ ಜನ. ಆಮೇಲೆ ಯಾರ್ಯಾರೋ, ನಾನು ರಾಜಕೀಯ ವ್ಯಕ್ತಿಗಳು ನೇಮ್ ಮೆನ್ಷನ್ ಮಾಡಲ್ಲ. ಈಗೊಂದು ಹೆಣ್ಮಕ್ಳು ಅಂತೀಯಲ್ಲ, ಈಗ BJP ಒಬ್ಬ ವ್ಯಕ್ತಿದು ಒಂದು ವಿಡಿಯೋ ಬಂತು, ಅದೆಲ್ಲ ನೋಡಿ ಮಜಾ ತಗೊಂಡ್ರು. ಅವ್ರ ಬಗ್ಗೆ ಹೋಗಿ ಹೇಳು, ಹೆಣ್ಮಕ್ಳಿಗೆ ಹಿಂಗೆ ಮಾಡಿದೆಯಲ್ಲ, ಹೋಗಿ ಮದುವೆ ಆಗುವಂತವ ಹೋಗಿ ಹೇಳೋಕ್ಕಾಗಲ್ವಾ? ದಮ್ಮಿಲ್ವಾ? ಅಲ್ಲ, ನೀನು ಏನು ಅಂದರೆ ನಿನಗೆ ಆಗಲ್ಲ ಅಂದ್ಬಿಟ್ಟು ಟಾರ್ಗೆಟ್ ಮಾಡೋದಲ್ಲ, ಅರ್ಥ ಆಯ್ತಾ? ಆಗಲ್ಲ ಅಂದ್ಬಿಟ್ಟು ಟಾರ್ಗೆಟ್ ಮಾಡೋದಲ್ಲ. ಡಿ ಬಾಸ್ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಅಷ್ಟು ಕಾಲ್ ಭಾಗ ಅಲ್ಲ, 101% ಅವ್ರು ಹೆಲ್ಪ್ ಮಾಡಿದ್ದಾರೆ. ನೀನು 101%ಅಲ್ಲಿ 1% ಹೆಲ್ಪ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ನೀನು ಕಂಜೂಸ್ ನನ್ನ ಮಗ, ನೀನು ಪುಟ್ಗೋಸಿ, ನಿನ್ನ ಕೈಲಿ ಆಗೋದು ಇಲ್ಲ ಹೆಲ್ಪ್ ಮಾಡೋಕ್ಕೆ. ಯಾಕೆ ಹಂಗೆ ಸುಮ್ಮನೆ ಒದ್ದಾಡ್ತೀಯ? ನೀನು ಹಂಗೆ ಮೂಗ್ ಮಾಡ್ಕೊಂಡು ಮಾತಾಡಬೇಡ, ಹಂಗೆ ಬಾಯಿ ಮಾತಾಡ್ಕೋಬೇಡ. ಆಮೇಲೆ ಟಪ್ಪಿ ಹಾಕೊಂಡು ಮಾತಾಡು ತಲೆ ಮೇಲೆ. ನನಗೆ ಆ ತಲೆ ಕೂದಿಲ್ದೆ ನೀನು ಬಾಂಡ್ಲಿ ನೋಡಿ ನಂಗೆ ತಲೆ ಕೆಟ್ಟೋಗ್ಬಿಟ್ಟೈತೆ. ಅದಕ್ಕೆ ವಿಡಿಯೋ ಕಾಲಿಗೆ ಬಂದಿದ್ದು. ಏನು ಅಂದರೆ, ಜನಕ್ಕೆ ನೀನು ಎಷ್ಟು ಒಳ್ಳೇದು ಮಾಡಿದೀಯ ಅನ್ನೋದನ್ನ ಜನ ಗುರುತಿಸ್ತಾರೆ. ಅವರೆಷ್ಟು ಒಳ್ಳೇದು ಮಾಡಿದ್ದಾರೆ ಅನ್ನೋದು ಅವ್ರು ಗುರುತಿಸ್ತಾರೆ. ಅದರಲ್ಲೇ ಗೊತ್ತಾಗುತ್ತೆ ಎಲ್ಲರಿಗೂ. ನಿನಗೆ ಮಾಡೋಕ್ಕೆ ಕೆಲಸ ಇಲ್ಲ, ಅದಕ್ಕೆ ಹಿಂಗೆ ಆಡ್ತಾ ಇದೆಯಾ? ಏನು ಮಾಡೋಕ್ಕಾಗಲ್ಲ. ಜನ ಇದನ್ನೆಲ್ಲ ಮಾತಾಡಿದಾಗ ನಿನ್ಗೆ ಅರ್ಥ ಆಗುತ್ತೆ. ಫ್ಯಾನ್ಸ್ಗಳು ತಿರುಗಿ ಬಿದ್ರೆ ನೀನು ಇದ್ರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಡಿ ಬಾಸ್ ಅವರು ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅವ್ರು ಮಾಡಿರೋಷ್ಟು ಹೆಲ್ಪ್ ಕೈಲಿ ಮಾಡೋಕ್ಕಾಗಲ್ಲ. ಇಂಡಸ್ಟ್ರಿಲಿ ಎಷ್ಟು ಜನ ತಂದಿಲ್ಲ ಅವರು. ಧ್ರುವ ಸರ್ಜಾ ಅವ್ರು ಬಂದಾಗಲೂ ಕೂಡ ಡಿ ಬಾಸ್ ಅಂತಲೇ ಹೆಸರು ಹೇಳಿದ್ದು. ಧನ್ವೀರ್ ಬಂದಾಗಲೂ ಡಿ ಬಾಸ್ ಅಂತಲೇ ಹೆಸರು ಹೇಳಿದ್ದು. ನನಗಿನ್ನು ತುಂಬ ಜನ ಹೆಸರುಗಳು ಗೊತ್ತಿಲ್ಲ, ಎಷ್ಟೋ ಜನ ಹೆಸರು ಹೇಳ್ಕೊಂಡು ಬಂದರು. ಇವತ್ತು ಡಿ ಬಾಸ್ನ ಕೈ ಕಟ್ಟಿ ಕೂರ್ಸಂಗೆ ಮಾಡಿಟ್ಟಿದ್ದೀಯ. ಅವ್ರ ಕೈ ಕಟ್ಟಿ ಕೂರೋ ಮನುಷ್ಯನೇ ಅಲ್ಲ ಅವರು. ಸೋತ್ರು ಸರಿ ಗೆದ್ರು ಸರಿ, ಅವ್ರು ನಂಬರ್ 1 ಇರ್ತಾರೆ ಅವರು. ಅರ್ಥ ಆಯ್ತಾ? ನೀನು ಹುಚ್ಚುಚ್ಚನಂಗೆ ಆಡಬೇಡ. ಹುಚ್ಚುಚ್ಚನಂಗೆ ಆಡಿ ನಿನ್ನ ಮರ್ಯಾದೆ ನೀನೇ ಕಳ್ಕತ್ತೀಯ. ಅರ್ಥ ಆಯ್ತಾ? ನಿನಗೆ ಕೆಲಸ ಇಲ್ಲ ಅಂದರೆ ಬಾ ನಮ್ಮ ಊರ ಕಡೆ, ಅಲ್ಲಿ ಕೆಲಸ ಕೊಡಿಸ್ತೀವಿ. ದಿನಕ್ಕೆ 500 ಸಂಬಳ, ಚೆನ್ನಾಗಿ ಕೆಲಸ ಮಾಡು. ಬಡವ್ರಿಗೆ ಹೆಲ್ಪ್ ಮಾಡ್ತೀಯ, ಆ ಕೆಲಸ ಮಾಡ್ತೀಯಲ್ಲ ಅದೇ ದುಡ್ಡು ಹೆಲ್ಪ್ ಮಾಡು. ಆಗಲ್ವಾ? ಹಿಂಗೆ ಡೊಂಗಿ ಬಿಟ್ಕೊಂಡು ಹಿಂಗೆ ಇರು. ಇದು ಆಗಲ್ಲ ಅಂದರೆ ಅದು ಹೋಟ್ಲಿಗೆ ಸೇರ್ಕೊಬಿಟ್ಟು ಸುಮ್ಮನೆ ಫ್ರೀ ಊಟ, ಫ್ರೀ ಬಟ್ಟೆ, ಫ್ರೀ ರೂಮು ಎಲ್ಲ ಸಿಗುತ್ತೆ ನಿನಗೆ. ಅರ್ಥ ಆಯ್ತಾ? ದಯವಿಟ್ಟು ಡಿ ಬಾಸ್ ಬಗ್ಗೆ ಹಿಂಗೆಲ್ಲ ಮಾತಾಡೋಕೆ ಹೋಗಬೇಡ ಇಂದ್ರಜಿತ್ ಲಂಕೇಶ್. ನಿನಗೆ ರೆಸ್ಪೆಕ್ಟು ನಾನು ಆ ಟೈಮಲ್ಲಿ ಕೊಟ್ಟಿದ್ದೆ. ಯಾವ ಟೈಮಲ್ಲಿ ಅಂದರೆ, ಏನು ಡ್ರಗ್ಸ್ ಪ್ರಕರಣದಲ್ಲಿ 2 ಜನ ತಂದಿದ್ದೆ ಅಂತವ. ಆಮೇಲೆ ಗೊತ್ತಾಯಿತು ನಿನ್ನ ತಂಗಿನ ಅಕ್ಕ ಗೌರಿ ಲಂಕೇಶ್ ಅಂತ, ಅವರು ಡ್ರಗ್ಸ್ ಅಡಿಕ್ಟ್ ಆಗಿದ್ರು ಅಂತ ಯಾರೋ ಸ್ವಾಮೀಜಿ ಹೇಳಿದ್ದು ಗೊತ್ತಾಯಿತು. ಆ ವಿಷಯದಲ್ಲಿ ನನಗೆ ಅರ್ಥ ಆಯ್ತು ಅವಾಗ, ನೀವೆಲ್ಲ ರಿಪೋರ್ಟರ್ಗಳು ಡೊಂಗಿ ಅಂತವ. ಹಂಗೆ ನಾನು ಚಾನಲ್ಗಳ ಬಗ್ಗೆ ಹೇಳ್ತಿಲ್ಲ, ನಿನಗೆ ಮಾತ್ರ ಹೇಳ್ತಾ ಇರೋದು, ನಿನಗೆ ಮಾತ್ರ ಅನ್ವಯಿಸುತ್ತೆ ಇಂದ್ರಜಿತ್ ಲಂಕೇಶ್. ದಯವಿಟ್ಟು ಡಿ ಬಾಸ್ ಬಗ್ಗೆ ಹಿಂಗೆಲ್ಲ ಕಮೆಂಟ್ಸ್ ಮಾಡೋಕ್ಕೆ ಹೋಗಬೇಡ. ನಿನ್ನ ಕೆಲ ಆಗಲ್ಲ ಅಂದರೆ ಸುಮ್ಮನೆ ಆಗ್ಬಿಡು. ಇದ್ರ ಕೆಲಸ ಮಾಡು, ಹಳ್ಳಿ ಕಡೆ ಬಂದು ಕೆಲಸ ಮಾಡು. ಜನರಿಗೆ ಹೆಲ್ಪ್ ಮಾಡ್ತೀನಿ ಅಂದರೆ ಅವ್ರ ಮನೆ ಕಟ್ಟುವಾಗ ಗಾರೆ ಕೆಲಸ ಕೊಡು. ಅವ್ರ ಶುಂಠಿ ಬಗ್ಗೆ ಇವಾಗ ಶುಂಠಿ ಬಗ್ಕೊಡು. ಈಗ ಬಟ್ಟೆ ಇಲ್ಲದೆ ಮನಗಿದ್ದಾಗ ನಿನ್ನ ಬಟ್ಟೆದಾಗೂ ಹಾಕ್ಕೊಡು. ಹಿಂಗೆಲ್ಲ ಹೆಲ್ಪ್ ಮಾಡು. ಯಾಕೆಂದ್ರೆ ಬಡವ್ರು ತುಂಬ ಜನ ಇದ್ದಾರೆ, ಎಲ್ಲ ಬಡವರೇ, ನಾವು ಬಡವರೇ. ನಿನ್ನ ಕೆಲ ಆಗಲ್ಲ ಅಂಥ ಕೆಲಸನ ಡಿ ಬಾಸ್ ಆಗಲೇ ಮಾಡಿದ್ದಾರೆ. ಅರ್ಥ ಆಯ್ತಾ? ನಿನ್ನ ಕೆಲ ಬಡವ್ರಿಗೆ ಹೆಲ್ಪ್ ಮಾಡೋಕ್ಕಾಗೋದು ಇಲ್ಲ. ನೀನು ಯಾಕೆಂದ್ರೆ ಕಂಜೂಸ್ ಪಾರ್ಟಿ. ಅರ್ಥ ಆಯ್ತಾ? ಸುಮ್ಮನೆ ಯಾಕೆ ಹಿಂಗೆ ಆಡ್ತೀಯ? ತಪ್ಪು ಒಪ್ಕೊಂಡು ಸುಮ್ಮನಾಗು. ಅರ್ಥ ಆಯ್ತಾ? ಡಿ ಬಾಸ್ ಬಗ್ಗೆ ಇಡೀ ಕರ್ನಾಟಕಕ್ಕೆ ಗೊತ್ತು, ಇಂಡಿಯಾಗೆ ಗೊತ್ತು. ನೀನು ಪ್ರೂವ್ ಮಾಡೋದು ಬೇಕಿಲ್ಲ. ಅರ್ಥ ಆಯ್ತಾ? ಅದು ಹೆಲ್ಪಿಂಗ್ ನೇಚರು, ಪ್ರಾಣಿಗಳ ಪಕ್ಷಿಗಳ ಮೇಲೆ ಇಟ್ಟಿರೋ ಪ್ರೀತಿ ಎಲ್ಲರಿಗೂ ಗೊತ್ತು. ನೀನೊಂದು ಪ್ರಾಣಿ ಸಾಕಿದೀಯಾ, ಮನುಷ್ಯನ ನೋಡ್ಕೊಂಡಿದ್ದೀಯಾ? ನಿನ್ನ ಕೈಲಿ ಆಗಲ್ಲ. ಅರ್ಥ ಆಯ್ತಾ?
ಫ್ರೆಂಡ್ಸ್, ನಾನೇನು ತಪ್ಪಾಗಿ ಮಾತಾಡಿದರೆ ಐ ಆಮ್ ಸಾರಿ. ನಾನು ಡಿ ಬಾಸ್ ಕಟ್ಟಭಿಮಾನಿ, ಅದಕ್ಕೋಸ್ಕರ ಇದೆಲ್ಲ ಮಾತಾಡಿದ್ದೀನಿ. ನಾಳೆ ಇದೆಲ್ಲ ಟ್ರೋಲ್ ಪೇಜಲ್ಲಿ ಬರಲಿ, ನ್ಯೂಸ್ ಚಾನಲ್ಗೂ ಹೋಗಲಿ. ದಯವಿಟ್ಟು ಡಿ ಬಾಸ್ ಬಗ್ಗೆ, ಡಿ ಬಾಸ್ ಫ್ಯಾನ್ಗಳು ಯಾವತ್ತೂ ಹಿಂದೆ ಹೋಗ್ಬಿಡಿ. ಡಿ ಬಾಸು ಯಾವತ್ತೂ ಫ್ಯಾನ್ಸ್ ಪರವಾಗಿ ಇರ್ತಾರೆ. ಡಿ ಬಾಸ್ಗೋಸ್ಕರನೇ ಇರೋಣ ನಾವೆಲ್ಲ, ಡಿ ಬಾಸ್ಗೋಸ್ಕರನೇ ಕೈ ಜೋಡ್ಸೋಣ. ಜೈ ಡಿ ಬಾಸ್. ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ತಪ್ಪಿದರೆ 2 ಮಾತು ಹೇಳಿ ತಿದ್ಕೋತೀನಿ. ಜೈ ಡಿ ಬಾಸ್. ನಮ್ಮ ಡಿ ಬಾಸ್ಗೋಸ್ಕರನೇ ಲೈಫ್ ಲಾಂಗ್ ಇರೋಣ ಅಷ್ಟೇ. ದಾರಿ ತೋರಿಸಿದರೆ ಅದನ್ನು ಉಳಿಸ್ಕೊ ಹೋಗೋಣ ಅಷ್ಟೇ ನಾವು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.